ಉಡುಪಿಯಲ್ಲಿ ಹಡಿಲು ಭೂಮಿ ಕೃಷಿ ಆಂದೋಲನದಡಿ ಉಡುಪಿ ನಗರಸಭಾ ವ್ಯಾಪ್ತಿಯ ಹಡಿಲು ಭೂಮಿಗಳ ಕಡೆ ನಾಟಿ ಕಾರ್ಯಕ್ರಮದ ಸಮಾರಂಭ ನಡೆಯಿತು. ಅವರು ಪರ್ಕಳದ ಸಣ್ಣಕ್ಕಿ ಬೆಟ್ಟುವಿನಲ್ಲಿ ನಾಟಿ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ಜನ ಕೃಷಿಯನ್ನ ಲಾಭದ ದೃಷ್ಟಿಯಿಂದ ನೋಡಿಲ್ಲ, ಪೂಜನೀಯ ಭಾವನೆಯಲ್ಲಿ ನೋಡಿದವರು. ತುಳುನಾಡಿನ ಸಂಸ್ಕೃತಿಯಲ್ಲಿ, ಆರಾಧನೆಯಲ್ಲಿ, ಜನಪದದಲ್ಲಿ ಕೃಷಿ ಆಧಾರವಾಗಿದೆ. ವ್ಯವಹಾರದ ದೃಷ್ಟಿಯಿಂದ ಇಂದು ಕೃಷಿ ಚಟುವಟಿಕೆಗಳು ಸ್ತಬ್ಧವಾಗಿದೆ. ಕೋವಿಡ್ ನಂತರ ಪರಿವರ್ತನೆಯಾಗಿದೆ. ಜನ ಇಂದು ಮತ್ತೆ ಕೃಷಿಯತ್ತ ಒಲವು ತೋರುತ್ತಿದ್ದಾರೆ ಎಂದು ಹೇಳಿದರು. ದೇವರನ್ನ ಆರಾಧನೆ ಮಾಡತಕ್ಕಂಥ ಸಂಸ್ಕೃತಿ ಅದು ಋಷಿ ಸಂಸ್ಕೃತಿ ಆಯಿತು. ಭೂಮಿಯನ್ನು ಆರಾಧನೆ ಮಾಡತಕ್ಕಂಥ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಆಯಿತು. ಹಾಗಾಗಿ ಕೃಷಿ ಮತ್ತು ಋಷಿಯ ಆಧಾರದಲ್ಲಿ ಭಾರತ ನಡೀತಾ ಬಂತು ಪೂರ್ವಜರಲ್ಲಿ. ಯಾವತ್ತೂ ಕೃಷಿಯನ್ನು ನಮ್ಮ ಹಿರಿಯರು, ನಮ್ಮ ಪರಂಪರೆ ಲಾಭದ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ ನೋಡಲಿಲ್ಲ. ಅದನ್ನು ಪೂಜನೀಯ ಭಾವನೆಯಿಂದ ನೋಡಿರ್ತಕ್ಕಂಥ ಸಂಸ್ಕೃತಿ ನಮ್ಮದು. ವ್ಯವಹಾರ ಅಲ್ಲ ಅದು. ಕೃಷ್ಣನ ನಾಡಿನಲ್ಲಿ ಇವತ್ತು ರಘುಪತಿ ಭಟ್ರು ಬಲರಾಮನ ಆರಾಧನೆಯನ್ನು ಮಾಡ್ತಾರೆ. ಕೃಷ್ಣ ಮತ್ತು ಬಲರಾಮನನ್ನ ಜೋಡಿಸಿದ್ದಾರೆ. ಶಾಸಕರು ಬಹಳಷ್ಟು ಜನ ಆಗ್ತಾರೆ, ನಾವು ಜನಪ್ರತಿನಿಧಿಗಳು ಹಾಗೆ ಆಗ್ತೀವಿ. ಜನ ಓಟ್ ಹಾಕ್ತಾರೆ, ನಾವು ಆಗ್ತೀವಿ. ನಮ್ಮ ಚಿಂತನೆಗಳೇನಿರ್ತದೆ, ಸರ್ಕಾರದಿಂದ ಅನುದಾನ ತರಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ರಸ್ತೆ ಮಾಡಬೇಕು, ತೋಡು ಮಾಡಬೇಕು, ಚರಂಡಿ ಮಾಡಬೇಕು, ಇನ್ನಷ್ಟು ಓಟಿಗೆ ಜನರನ್ನು ಆಕರ್ಷಣೆ ಮಾಡಬೇಕು ಅನ್ನತಕ್ಕಂಥ ಮಾನಸಿಕತೆ ಬರ್ತದೆ ನಮಗೆ. ಜನ ಬೆಂಬಲಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಮಾಡ್ತೀವಿ. ಆದರೆ ನಶಿಸಿ ಹೋಗಿರ್ತಕ್ಕಂಥ ಕೃಷಿ ಪರಂಪರೆಯನ್ನು ಉಳಿಸಬೇಕು ಅಂತ ರಘುಪತಿ ಭಟ್ರಿಗೆ ಬಂದರೆ ಇದು ಕೃಷ್ಣ ಅವರಿಗೆ ಜ್ಞಾನ ಕೊಟ್ಟಿದ್ದಾನೆ ಅಂತ ನನಗೆ ಅನಿಸ್ತದೆ. ಕೃಷ್ಣ ಜ್ಞಾನದ ಮುಖಾಂತರ ಆಗಿದೆ. ಜನಪದೀಯವಾಗಿ ಬಂದಿರತಕ್ಕಂಥ ಎಲ್ಲ ಪದ್ಧತಿಗಳ ಹಿಂದೆ ಆರಾಧನೆ ಮತ್ತು ಕೃಷಿ ಇದೆ. ಹೇಳಿದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ. ಇವತ್ತು ನಾನು ಹೇಳಬಲ್ಲೆ, ಇವತ್ತು ಕೃಷಿ ನಷ್ಟದಾಯಕ ಅಲ್ಲ, ಜೀವನದ ಲಾಭದಾಯಕ ಇವತ್ತು ಕೃಷಿ ಅಂತ ಎದೆತಟ್ಟಿ ಹೇಳಬಲ್ಲೆ ಇವತ್ತು ಕೃಷಿಕನಾಗಿ. ಹೇಗೆ ಕೃಷಿಯಲ್ಲಿ ಪ್ರಯೋಗಶೀಲತೆಗಳಿರಬೇಕು. ಒಂದು, ನಾವು ಹಿಂದೆ 3 ಬೆಳೆಯನ್ನು ಬೆಳೆಯತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು, ಸ್ವಲ್ಪ ನೆರೆ ಬರುವ ಪ್ರದೇಶದಲ್ಲಿ 2 ತರಕಾರಿ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಇವತ್ತು ಅದರಲ್ಲಿ ಲಾಭ ತೆಗಿಲಿಕ್ಕೆ ಆಗುತ್ತೆ. ಆದರೆ ಇವತ್ತು ಗ್ರಾಮದ ಜನ ಉದ್ಯೋಗಕ್ಕೋಸ್ಕರ ನಗರವಾಸಿಗಳಾದರು. ಹಾಗಾಗಿ ಕೃಷಿ ಬಿಟ್ಟೋಯ್ತು. ಯಾವಾಗ ನಗರವಾಸಿಗಳಾಗ್ತಾ ಹೋದೆವೋ ಇವತ್ತು ಗ್ರಾಮಗಳು ನನಗೆ ಅನಿಸ್ತದೆ ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ. ಕೃಷಿಯನ್ನು ಬಿಟ್ಟ ಕಾರಣಕ್ಕೋಸ್ಕರ ಮನೆಯಲ್ಲಿ ಹಿರಿಯರು ಮಾತ್ರ ಇದ್ದಾರೆ. ಇವತ್ತು ಕಳೆದ ವರ್ಷ ಕೋವಿಡ್ ಬಂದ ಮೇಲೆ ಪರಿವರ್ತನೆ ಆಗಿದೆ. ಇವತ್ತು ಹಳ್ಳಿಗಳಲ್ಲಿ ನಗರದಲ್ಲಿದ್ದವರು ಬರ್ತಾ ಇದ್ದಾರೆ. ಮತ್ತೆ ಕೃಷಿಯೇ ನಮಗೆ ಜೀವನ ಅಂತ ತಿಳ್ಕೊಂಡಿದ್ದಾರೆ. ನಮ್ಮನ್ನು ಬದುಕಿಸುವುದು ಭೂಮಿ ಅಂತ ತಿಳ್ಕೊಂಡಿದ್ದಾರೆ. ಈ ಪರಂಪರೆ ಬೆಳೀತದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.